ಮೇನ್ ಕಂಟೆಂಟೇ ಇಲ್ಲಲ್ಲ ಈಗ, ಹಸುಗಳೇ ನನ್ನ ಜೊತೆಗೆ ಇಲ್ಲದಿರುವಾಗ. ಸೊ ನಮ್ಮ ತೋಡು ನೋಡಿ, ನಮ್ಮ ಜಲನಿಧಿ ನೋಡಿ. ನಮ್ಮ ತುಳಸಿ ಗಿಡದಲ್ಲಿ ದಾಸವಾಳದ ಹೂವಾಯಿತು. ಇನ್ನು ಬೇರೆ ಇದರ ಎಲೆ ಈ ಥರ ಬಂದಿದೆ. ಅದು ಹೇಗೆ ಆಯಿತು ಅಂತ ನನಗೆ ಸಹ ಗೊತ್ತಿಲ್ಲ. ಇದರ ಎಲೆ ನೋಡಿ, ಅಗಲ ಎಲೆ ಬಂದಿದೆ. ಬ್ರೇಕ್ಫಾಸ್ಟಿಗೆ ನೋಡಿ ನನಗೆ ದೋಸೆಗೆ ಹಾಕಿದ್ದೇನೆ. ದೋಸೆ ತಿನ್ನುವಂತಾಗಿದೆ. ಬಾಯಿಗೆ ಹುಳಿ ಖಾರ ಎಲ್ಲ ಬೇಕು ಅಂತ ಆಗ್ತದೆ ನೋಡಿ. ಇಷ್ಟು ಟ್ಯಾಬ್ಲೆಟ್ ಖಾಲಿಯಾಗಿದೆ ನಂದು. ಇದರಲ್ಲಿ 3 ಇತ್ತು, ಇದರಲ್ಲಿ 6 ತರಿಸಿದ್ದೆ ನಾನು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಮತ್ತು ಎಲ್ಲರೂ ಸಹ ಹೇಗಿದ್ದೀರಿ ಅಲ್ಲ? ತುಂಬ ದಿವಸ ಆಯ್ತಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಮಾಡದೆ. ಸೊ ಮಾಡುವ ನಿಧಾನಕ್ಕೆ. ನನಗೆ ಇವತ್ತು ಸ್ವಲ್ಪ 2-3 ದಿವಸ ಆಯಿತು ಶೀತ, ಕೆಮ್ಮು, ಜ್ವರ, ತಲೆನೋವು, ಮೈಕೈ ನೋವು ಹಾಗೆಲ್ಲ ಆಗಿ. ಸೊ ಇವತ್ತು ನಿಮ್ಮ ಜೊತೆಗೆ ಒಂದು ಒಳ್ಳೆ ವಿಡಿಯೋ ನಾನು ಶೇರ್ ಮಾಡಬೇಕಂತ ಇದ್ದೇನೆ. ಕೊನೆವರೆಗೆ ಸಹ ನೋಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ. ನಾನು ಅದು ನವರಾತ್ರಿದು ವಿಡಿಯೋ ಮಾಡಿದ್ದು ನಿಮ್ಗೆ ಯಾರಿಗೆ ಸಹ ಇಷ್ಟವೇ ಆಗಲಿಲ್ಲ, ಒಬ್ಬರು ಸಹ ನೋಡಲೇ ಇಲ್ಲ. ಅಂದರೆ ನಾನು ಸಹ ನನಗೆ ಗೊತ್ತಿತ್ತು ನೀವು ಯಾರು ನೋಡೋದಿಲ್ಲ ಅಂತ. ಬಟ್ ಕೆಲವೊಂದು ಸರ್ತಿ ಯೂಟ್ಯೂಬ್ಗೆ ನಾವು ವೀಡಿಯೋ ಹಾಕೋದಿದ್ರೆ ಮತ್ತು ನಮ್ಮ ಚಾನೆಲ್ ಡಲ್ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಹಾಕಿಬಿಟ್ಟದ್ದು. ಒಂದು 400 ವೀಡಿಯೋಸ್ ಆಗಿದೆ ಅಷ್ಟೇ ಅದರಲ್ಲಿ. ಸೊ ನೋಡುವ ಇವತ್ತಿನ ವೀಡಿಯೋ ನಾವು ಸ್ಟಾರ್ಟ್ ಮಾಡುವ. ಮೊದಲಿನ ಹಾಗೆ ಈಗ ನನಗೆ ರೆಗ್ಯುಲರ್ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಆದಷ್ಟು ನಾನು ಮಾಡ್ತೇನೆ ವೀಡಿಯೋಸು. ನನ್ನ ಮೇನ್ ಕಂಟೆಂಟೇ ಇಲ್ಲಲ್ಲ ಈಗ, ಹಸುಗಳೇ ನನ್ನ ಜೊತೆಗೆ ಇಲ್ಲದಿರುವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಮನೆಯಿಂದ ಹೊರಗೆಲ್ಲ ಬರುವಾಗ ನನಗೆ. ಹಾಗೆ ಮತ್ತೆ ಎಂತ ಹೇಳಿದರೆ, ಹೌದು ನಾನು ಹೇಳಿದ್ದೆ ಅಲ್ಲ ನನ್ನ ವೀಡಿಯೋಸು ಡೈಲಿ ಹಾಕ್ತೇನೆ. ನನ್ನ ಶಾರ್ಟ್ ವೀಡಿಯೋ, ಮಿನಿ ವೀಡಿಯೋ ಸಹ ನನಗೆ ಹಾಕಲಿಕ್ಕೆ ಆಗಲಿಲ್ಲ. ಅಂದರೆ ಮಿನಿ ವ್ಲಾಗ್ಸ್ ಸಹ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ತುಳು ವ್ಲಾಗ್ಸ್ ಸಹ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಲೈಫಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರುವಾಗ ನಾವು ಒಂಥರ ತಲ್ಲಣಗೊಳ್ತೇವೆ. ಹಾಗಾಗಿ ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ತಾ ಉಂಟು. ನೋಡುವ, ಪಕ್ಕದಲ್ಲಿ ಒಂದು ಗ್ರಿಪ್, ಬೇಗದಲ್ಲಿ ಒಂದು ಗ್ರಿಪ್ ತೆಕ್ಕೊಂಡು ಸ್ಟಾರ್ಟ್ ಮಾಡುವ ವಿತ್ ಜೋಶು. ನಿಮ್ಮ ಸಪೋರ್ಟ್ ಕೂಡ ಇರಲಿ ನನಗೆ ಆಯಿತಾ. ನಾನು ಎಲ್ಲಿ ಸಹ ಕುಸಿದು ಹೋಗಲಿಲ್ಲ, ಮೊದಲಿನ ಹಾಗೆ ಇದ್ದೇನೆ ನಾನು. ಸೊ ನಮ್ಮ ಹಟ್ಟಿಯೆಲ್ಲ ನೋಡಿ, ಎಲ್ಲ ಖಾಲಿ ಖಾಲಿ. ಇಷ್ಟೆಲ್ಲ ಹೊಸ ಕಂಬಗಳನ್ನೆಲ್ಲ ಹಾಕಿದೆವು ನಾವು. ರೀಸೆಂಟಾಗಿ ಇದಕ್ಕೆ ಒಂದು 15,000ದವರೆಗೆ ನಾವು ಖರ್ಚು ಮಾಡಿದೆವು ಈ ಹಟ್ಟಿಗೆ. ಆದರೆ ಸಹ ನಮಗೆ ಒಳಗೆ ನೀರು ಬೀಳದ ಹಾಗೆ ತಡಿಲಿಕ್ಕೆ ಆಗಲಿಲ್ಲ ಅಂತ. ನೋಡಿ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಟರ್ಪಲ್ ಉಂಟಲ್ಲ, ನಮ್ಮ ಹಟ್ಟಿಯ ಸೈಜಿನ ಟರ್ಪಲ್ ಸಿಗುವುದಿಲ್ಲ. ಸಿಕ್ಕಿದರೆ ಅದು ಗಿಡ್ಡ ಆಗೋದು. ಅದು ಆಮೇಲೆ ಚಡಿ ಉಂಟಲ್ಲ ಅಲ್ಲಿವರೆಗೆ ಮಾತ್ರ ಬಂದು, ಆದರೆ ಸಹ ನೀರು ಬೀಳೋದು. ದೊಡ್ಡದು ಅಂತ ತಗೊಂಡ್ರೆ ನೋಡಿ, ಇಷ್ಟು ದೊಡ್ಡದು, ಇದು ನೆಲಕ್ಕೆ ಬಿಡುವಷ್ಟು ದೊಡ್ಡದು, ಒಳಗೆ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಇದರ ನೀರೆಲ್ಲ ನೋಡಿ ಹೀಗೆ ಒಳಗೆ ಬೀಳುವುದು ನೋಡಿ. ಇಲ್ಲಿ ಸಹ ಚಂಡಿ ಎಷ್ಟು ಈ ಒದ್ದೆ ಆಗುವುದನ್ನು ನಾವು ತಡಿತೇವೆ ಅಂತ ಹೋದರೆ ಸಹ ಅದಾಗುವುದಿಲ್ಲ ನೋಡಿ. ಇಲ್ಲೆಲ್ಲ ನೀರು ಬೀಳ್ತಾ ಉಂಟು ನೋಡಿ. ಸೊ ನೋಡಿ, ಅಲ್ಲಿ ಒಂದು ಕಡೆ ಸೋರುದು. ಇಷ್ಟು ದೊಡ್ಡ ಟರ್ಪಲ್ ನಾವು ಹಾಕಿದ್ದೇವೆ, ಆದರೆ ಸಹ ಸೋರುದು. ಮತ್ತು ಇಲ್ಲಿಂದೆಲ್ಲ ನೀರೆಲ್ಲ ಒಳಗೆ ಹೇಗೆ ಬೀಳ್ತದೆ ನೋಡಿ. ಎಂತ ಮಾಡಿದರೆ ಸಹ, ಹೇಗೆ ಮಾಡಿದರೆ ಸಹ ಹಟ್ಟಿಗೆ ನಾವೊಂದು 65,000-70,000 ಇನ್ವೆಸ್ಟ್ ಮಾಡದೆ ಹೊಸ ಕರೆಕ್ಟಾದ ಇದು ವ್ಯವಸ್ಥೆ ಹಸುಗಳಿಗೆ ಮಾಡಿಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಹಾಗೆ ನೋಡಿ, ಇಲ್ಲಿ ಸಹ ನೋಡಿ ಸಗಣಿ ಚಂಡಿಯ ಉಂಟು. ಸೊ ನಮ್ಮ ಹಸುಗಳನ್ನು ಈ ಒಂದು ಕಾರಣದಿಂದ ನಾನು ಕೊಡಬೇಕಾಗಿ ಬಂತು. ನಮ್ಮಲ್ಲಿ ಮೊನ್ನೆಯಿಂದ ನಿರಂತರ ಮಳೆ, ಸಂಜೆ ಮಧ್ಯಾಹ್ನ ಮೇಲೆ ನಿರಂತರ ಮಳೆ ಆಯಿತಾ. ನಿರಂತರ ಮಳೆಗೆ ಒಂದು ಸರ್ತಿ ದೊಡ್ಡ ಬೊಳ್ಳ ಬಂತು. ನಮ್ಮ ಮಂಗಳದಲ್ಲಿ ಫುಲ್ ನೀರಾಗಿ ಹೋಯಿತು. ಹಾಗೆ ಎಂಥದೆಲ್ಲ ಆಗಿದೆ ಅಂತ ಇಲ್ಲ. ನಾನು ಅದೇ ಮೊನ್ನೆಯಿಂದ ವಿಡಿಯೋ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ನನಗೆ ನಿಮ್ಮ ಜೊತೆಗೆ ವಿಷಯಗಳನ್ನು ರಿವೀಲ್ ಮಾಡುವಾಗ ಸ್ವಲ್ಪ ನಾನು ಇಮೋಷ್ನಲ್ ಆಗ್ತೇನಲ್ಲ, ಅದಕ್ಕೆ ಬೇಕಾಗಿ ನಾನು ಮಾಡಲಿಲ್ಲ. ಡೈಲಿ ವ್ಲಾಗ್ಸ್ ನಾನು ಮಾಡ್ತೇನೆ. ನನ್ನ ವೀಡಿಯೋಸ್ ಇಷ್ಟಪಡುವವರಿಗೆ
ಯಾವುದೇ ನಿರಾಶೆ ಇಲ್ಲ. ಆದರೆ ನನ್ನ ಹಸುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಸುಗಳ ವೀಡಿಯೋಸ್ ಅವರು ನನಗೆ ಕಳಿಸ್ತಾ ಇರ್ತಾರೆ, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅವರ ಅಲ್ಲಿಯ ವೀಡಿಯೋಸು, ಮತ್ತು ನಮ್ಮಲ್ಲಿಯ ವೀಡಿಯೋಸ್ ತೋರಿಸ್ತೇನೆ. ಆಗ ನಿಮಗೆ ಸಹ ಖುಷಿ ಆಗ್ಬೋದು. ಸೊ ನಮ್ಮ ತೋಡು ನೋಡಿ, ನಮ್ಮ ಜಲನಿಧಿ ನೋಡಿ. ಮೊನ್ನೆ ಇದೆಲ್ಲ ಫುಲ್ಲಾಗಿದೆ, ನನ್ನ ವಾಯ್ಸ್ ಫುಲ್ಲು ಬ್ರೇಕ್ ಆಗಿದೆ ಅಂತ. ಮತ್ತೆ ಎಂಥ ಅಪ್ಡೇಟ್ ಹೇಳಿದರೆ, ನಮ್ಮ ತೋಟ ನಾವು ಲೀಸಿಗೆ ಕೊಟ್ಟೆವಾಯ್ತಾ, ಆಲ್ರೆಡಿ ಕೊಟ್ಟಾಯಿತು ಲೀಸಿಗೆ. ಹಾಗೆ ಇಲ್ಲದಿದ್ದರೆ ಸಹ ನಾವು ತೋಟಕ್ಕೆ ಹೋಗ್ತಾ ಇದ್ದದೇ ಕಡಿಮೆ ಅಲ್ಲ. ನಾನು ಹುಲ್ಲಿಗೆ ಹಸು ಕಟ್ಟಲಿಕ್ಕೆ ಹೋಗ್ತಾ ಇದ್ದೆ. ಮತ್ತು ಅದೇ ಕೆಲಸದವರ ನೀವು ನೋಡ್ತಾ ಇದ್ರಲ್ಲ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ. ಒಮ್ಮೆ ಬರ್ತಾರೆ, ಬರುವುದಿಲ್ಲ, ಅಚಾನಕ್ ಬರೋದೇ ಆಗೋದು, ಹೀಗೆಲ್ಲ ಆಗಿ ಹಾಗೆ ಒಬ್ಬರಿಗೆ ನಾವು ಲೀಸಿಗೆ ಕೊಟ್ಟಿದ್ದೇವೆ. ಈಗ ಇನ್ನು ಮುಂದೆ ನಾವು ಏನು ಮಾಡೋದು ಅಂತ ಇರೋದು ಕ್ವೆಶ್ಚನ್. ಸೊ ಅದೆಲ್ಲ ಇನ್ನೂ ಸಹ ಆನ್ ಪ್ರೋಸೆಸ್ಸಲ್ಲಿ ಉಂಟು. ಅಂದರೆ ತೋಟ ಮಾತ್ರ ಕೊಟ್ಟದ್ದು, ನಮ್ಮ ಜಾಗ ನಮ್ಮ ಮನೆಯೆಲ್ಲ ನಾವು ಲೀಸಿಗೆ ಕೊಡಲಿಲ್ಲ. ಕೆಲವರೆಲ್ಲ ಎಣಿಸ್ತಾರೆ ಇಡೀ ಲೀಸಿಗೆ ಕೊಟ್ಟೆವು, ಇಡೀ ನಾವು ಮಾರಿ ಹೋಗಿದ್ದೇವೆ ಅಂತ. ಹಾಗೆಲ್ಲ ಅಲ್ಲ, ಲೀಸಿಗೆ ಎಲ್ಲರೂ ಸಹ ಆಲ್ರೆಡಿ ಕೊಟ್ಟಾಗಿದೆ, ನಾವು ಮಾತ್ರ ಕೊಡದೇ ಇದ್ದದಿಲ್ಲಿ. ಹಸುಗಳಿಗೆ ಬೇಕಾಗಿಯೇ ನಾನು ಕೊಡಲಿಲ್ಲ. ಸೊ ಈ ವರ್ಷ ನಾವು ಹಸುಗಳನ್ನು ಕೊಡೋದು ಅಂತ ನಿರ್ಧಾರ ಮಾಡಿದ ಮೇಲೆ ನಾವು ಕೊಟ್ಟು ಬಿಟ್ಟೆವು. ಆ್ಯಕ್ಚುಲಿ ಕೊಟ್ಟದ್ದು ಲೇಟ್ ಆಯಿತು, ನಮಗೆ ಇದರಲ್ಲಿ ಸ್ವಲ್ಪ ಲಾಸ್ ಕೂಡ ಇದೆ. ಯಾಕೆ ಹೇಳಿದರೆ ನಾವು ಆಲ್ರೆಡಿ ಇದಕ್ಕೆ ತುಂಬ ಕೆಲಸ ಎಲ್ಲ ಮಾಡಿ ಆಗಿದೆ ಅಲ್ಲ, ಮದ್ದು ಬಿಟ್ಟಾಗಿದೆ, ತೋಟ ಕ್ಲೀನ್ ಮಾಡಿ ಆಗಿದೆ. ಹಾಗೆ ಅದೆಂತ ಹೇಳಿದರೆ, ಅವರು ಫಸ್ಟ್ ಒಂದು ಇಷ್ಟು ವರ್ಷಕ್ಕಿಂತ ಲೀಸಿಗೆ ತಗೊಳ್ಳುವಾಗ ಫಸ್ಟ್ ವರ್ಷ ಅವರು ಕಡಿಮೆ ಹಣ ಕೊಡೋದು ಅಂತ, ಅದು ಎಂಥ ಅವರ ಅದೊಂದು ವಿಚಾರ ಅಂತ ಗೊತ್ತಿಲ್ಲ ನನಗೆ. ಸೊ ಹಾಗೆ ಸ್ವಲ್ಪ ಎಲ್ಲ ಲಾಸ್ ಎಲ್ಲ ಆಯಿತು. ಆದರೆ ಎಂತ ಮಾಡೋದು, ಅನಿವಾರ್ಯ ಅಲ್ಲ. ಮತ್ತು ನನ್ನ ಹಸ್ಬೆಂಡಿಗೆ ನಾನು ತುಂಬ ಫೋರ್ಸ್ ಮಾಡುವ ಹಾಗಿಲ್ಲ, ನೀವು ಹೋಗಿ ತೋಟದಲ್ಲಿ ಕೆಲಸ ಮಾಡಿ ಅಂತ. ಅಂದರೆ ಅವರಿಗೆ ಇನ್ನೂ ಸಹ ಅವರ ಬಾಡಿ ಬೂಸ್ಟಪ್ ಆಗಬೇಕಷ್ಟೇ. ಸ್ವಲ್ಪ ಅವರು ಬೇರೆ ಬೇರೆ ರೀತಿಯ ಟೆನ್ಷನಲ್ಲೆಲ್ಲ ಇರುವ ಕಾರಣ ಬಾಡಿ ಮೊದಲಿನ ಒಂದು ಸ್ಟೆಬಿಲಿಟಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಹಾಗೆ ಮತ್ತು ಇದರಲ್ಲೆಲ್ಲ ಮಂಗಗಳು ನೇತಾಡೋದು ಅಂತ, ಮಂಗಗಳು ನೇತಾಡಿ ಉಂಟಲ್ಲ, ಇಷ್ಟು ಕಾಸ್ಟ್ಲಿಯ ಈ ಟರ್ಪಲ್ ಎಲ್ಲ ಹರಿದಿದೆ ಗೊತ್ತುಂಟ. ಎಲ್ಲ ಅದರ ಉಗುರಿನ ಗಾಯ ಎಲ್ಲ ಆಗಿ ನೋಡಿ ಅಂತೆ ಮೇಲೆ ಎಲ್ಲ. ಇದರಲ್ಲಿ ಜೋಕಾಲಿ ಆಟ ಆಡೋದು ನೋಡಿ, ಎಲ್ಲ ಎಷ್ಟು ಈ ಟರ್ಪಲಿಗೆ ನಾವು 6,000 ಕೊಟ್ಟಿದ್ದೇವೆ. ನಾವೊಂದು ಪ್ರಯೋಗ ಮಾಡುವ, ಭಯಂಕರ ವೈರಲ್ ಆಗ್ತಾ ಉಂಟಲ್ಲ ತುಳಸಿ ಗಿಡದಲ್ಲಿ ದಾಸವಾಳದ ಹೂ ಅರಳಿದ್ದು. ಹಾಗೆ ಮತ್ತೊಂದು ವಿಡಿಯೋ ನೋಡಿದೆ, ತುಳಸಿ ಗಿಡದಲ್ಲಿ ಬೇರೆ ಬೇರೆ ನಮೂನೆಯ ಹೂಗಳೆಲ್ಲ ಅರಳಿದ್ದು ಅಂತ. ಅದು ಒಬ್ಬರು ಸಸ್ಯಶಾಸ್ತ್ರಜ್ಞರು ಹೇಳುವ ಪ್ರಕಾರ ಅದು ಸಾಧ್ಯವೇ ಇಲ್ಲ ಅಂತ. ಸೊ ಅವ್ರು ಹೇಳ್ತಾರೆ ಹೂವನ್ನು ಕೊಯ್ದು ಅದಕ್ಕೆ ಚುಚ್ಚಿದ್ದಾರೆ ಅಂತ ಹೇಳಿ. ಸೊ ನೋಡುವ, ನಾವು ಚುಚ್ಚಿದ್ರೆ ಅದು ಹಾಗೆ ನಿಲ್ಲಿಕ್ಕೆ ಆಗ್ತದೆ ಹೇಗೆ ಅಂತ ಹೇಳಿ ನಾವು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವ ಬನ್ನಿ. ಈಗ ಇಲ್ಲೆಲ್ಲ ತುಳಸಿ ಗಿಡ ಇದೆ ಅಲ್ಲ, ಈ ತುಳಸಿ ಗಿಡದ ಈ ಒಂದು ಭಾಗವನ್ನು ನೋಡಿ, ಈ ಒಂದು ಭಾಗವನ್ನು ಅವರು ಸ್ವಲ್ಪ ಒಣಗಿದ್ದ ಗೆಲ್ಲಾಗಬೇಕು ಕಾಣ್ತದೆ ಅದು. ಈಗ ಇಲ್ಲಿ ನೋಡಿ, ನಾವು ತುಳಸಿಯನ್ನು ಕಟ್ ಮಾಡಿಯೇ ಉಂಟು ನೋಡಿ, ಇದು ಗಟ್ಟಿ ಉಂಟು. ಸೊ ಈ ಗಟ್ಟಿಯ ಭಾಗದಲ್ಲಿ ದಾಸವಾಳವನ್ನು ಚುಚ್ಚಿದು ಅಂತ ಹೇಳ್ತಾರೆ. ನಾವು ನೋಡುವ, ಈ ದಾಸವಾಳವನ್ನು ನೋಡಿ, ಇಲ್ಲಿ ಕೆಂಪು ದಾಸವಾಳ ಉಂಟಲ್ಲ, ಇದನ್ನು ಚುಚ್ಚಿ ನೋಡುವ ಆಗ್ತದಾ ಅಂತ, ನಿಲ್ತದ ಅದರಲ್ಲಿ ಹೇಗೆ ಏನು ಅಂತ ಹೇಳಿ ನೋಡುವ. ಎಲ್ಲಿಂಟು, ಇಲ್ಲಿ ಅಲ್ಲ, ಇಲ್ಲಿಗೆ ಈಗ ಅದನ್ನು ಅವರು ಚುಚ್ಚಿದ್ದಾರೆ ಅಂತ. ಅಂದರೆ ಈ ತೊಟ್ಟನ್ನು ಕಟ್ ಮಾಡಿ ಅಲ್ಲಿಗೆ ಚುಚ್ಚಿದ್ದಾರೆ, ಅದು ಹೇಗೆ ಅಂತ ನೋಡುವ. ನಾನೀಗ ಈ ತೊಟ್ಟನ್ನು ಕಟ್ ಮಾಡ್ತೇನೆ ನೋಡಿ, ಈಗ ತೊಟ್ಟನ್ನು ಕಟ್ ಮಾಡಿದ್ದೇನೆ. ಸೊ ಇದೀಗ ಚುಚ್ಚಲಿಕ್ಕೆ ಆಗ್ತದಾ ಅಂತ ನೋಡುವ. ಈಗ ನೋಡಿ, ನಮ್ಮ ಮನೆಯ ತುಳಸಿ ಗಿಡದಲ್ಲಿ ದಾಸವಾಳ ಅರಳಿದೆ, ಗೊತ್ತಾಯ್ತಾ? ಇಷ್ಟೇ ಇರೋದು. ಇದರ ಹಿಂಬದಿಯನ್ನು ಸ್ವಲ್ಪ ಸಪ್ರೇಟಾಗಿ ನಾವು ತೂತು ಮಾಡಿಕೊಳ್ಬೇಕು. ಈ ತೊಟ್ಟಿನ ಭಾಗ ಉಂಟಲ್ಲ, ಇದನ್ನೊಂದು ಸೂಜಿಯಲ್ಲಿಯಾ ಅಥವಾ ಯಾವುದಾದ್ರೂ ಒಂದು ಶಾರ್ಪ್ ಆದಂತಹ ಇದರಲ್ಲಿ ಡಿವೈಸಲ್ಲಿ ನಾವು ತೂತು ಮಾಡಿಕೊಳ್ಬೇಕು. ತೂತು ಮಾಡಿಕೊಂಡು ನಂತರ ಇದಕ್ಕೆ ಹೀಗೆ ಸಿಕ್ಕಿಸಿದರೆ ಅದು ಬಾಡುವ ಹೊತ್ತಿಗೆ ಬಾಡಿ ಕೆಳಗೆ ಬೀಳ್ತದೆ. ಅಷ್ಟೇ ವಿಷಯ ಇರೋದು. ಇದನ್ನು ನೋಡಿ, ನನ್ನ ಕೈಯಲ್ಲಿ ಅಂದರೆ ಟ್ರೈಪಾಡ್ ತರಲಿಲ್ಲ ನಾನು. ಸೊ ಹೀಗೆ ಮಾಡಿ ಚುಚ್ಚಿದರೆ ಆಯ್ತು ಅಷ್ಟೇ. ನೋಡಿ, ಸುಲಭದಲ್ಲಿ ನಿಲ್ತದೆ. ಒಂದೇ ಕೈಯಲ್ಲಿ ನಾನು ಸಿಕ್ಕಿಸಿದೆ ಈಗ. ಹಾಗೆ ಮೊಗ್ಗನ್ನು ಕೂಡ ಹಾಗೆ, ಮೊಗ್ಗು ಸಹ ಹಾಗೆ ನಾವು ಕೊಯ್ದಿಟ್ಟರೆ ಅರಳ್ತದಲ್ಲ, ಅದೇ ರೀತಿ ಮೊಗ್ಗನ್ನು ಇದಕ್ಕೆ ಚುಚ್ಚಿಡ್ತಾರೆ. ನೋಡಿ, ನಮ್ಮ ತುಳಸಿ ಗಿಡದಲ್ಲಿ ದಾಸವಾಳದ ಹೂವು ಆಯಿತು. ಇನ್ನು ಬೇರೆ ಹೂವು ಆಗ್ತದೆ ನೋಡುವ, ಮಲ್ಲಿಗೆ ಹೂ ಇಟ್ಟು ನೋಡುವ. ನೋಡಿ, ಇಲ್ಲಿ ಶಂಖ ಹೂ ಮತ್ತು ಮಲ್ಲಿಗೆ ಹೂ ಉಂಟು, ಕಾಡು ಮಲ್ಲಿಗೆ ಹೂ. ಇದನ್ನು ಸಹ ಅದಕ್ಕೆ ಸಿಕ್ಕಿಸುವ. ಸೊ ನೋಡಿ, ನಮ್ಮ ಮನೆಯ ತುಳಸಿ ಗಿಡದಲ್ಲಿ ಅರಳಿದಂತಹ ಬಗೆ ಬಗೆಯ ಹೂವುಗಳ ಅಂದ ಚಂದ ನೋಡಿ. ನೋಡಿ, ಒಂದೇ ತುಳಸಿ ಗಿಡದಲ್ಲಿ ಎಷ್ಟು ಬಗೆಯ ಹೂವುಗಳು ಅರಳಿದೆ. ಮಲ್ಲಿಗೆ ಹೂ, ಕಾಡು ಮಲ್ಲಿಗೆ ಹೂವು,
ದಾಸವಾಳ, ಶಂಖ ಹೂವು ನೋಡಿ, ಎರಡೆರಡು ದಾಸವಾಳ ಅರಳಿದೆ. ನಾವು ತುಳಸಿ ಗಿಡ ಮಾತ್ರ ಅಲ್ಲ, ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ಬಗೆಯ ಹೂಗಳನ್ನು ಅರಳಿಸುವಂತಹ ಕ್ರಿಯೇಟಿವಿಟಿಯನ್ನು ಯಾರು ಕೂಡ ಮಾಡಬಹುದು. ಜಾಣತನ, ಕ್ರಿಯೇಟಿವಿಟಿ ಮತ್ತು ಟೈಮ್ ಇದ್ದರೆ ಆಯಿತು, ತಲೆ ಓಡಿಸಿದರೆ ಆಯಿತು. ಸೊ ಎಲ್ಲರಿಗೆ ಸಹ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ತುಳಸಿ ಗಿಡದ ತುದಿ ಇರ್ತದಲ್ಲ, ಅದರ ಬೇರೆ ಹೂವಿನ ತೊಟ್ಟಿಗೆ ಸರಿಯಾದಂತಹ ಸಪುರವಾದ ತುದಿಯನ್ನು ನಾವು ಹುಡುಕಿ ಅದಕ್ಕೆ ಇದನ್ನು ಚುಚ್ಚಿದರೆ ಆಯಿತು ಅಷ್ಟೇ. ಸೊ ಇದೆಲ್ಲ ಕ್ರಿಯೇಟಿವಿಟಿ, ಮನಸ್ಸಿನ ಖುಷಿಗೋಸ್ಕರ ನಾವು ಮಾಡುವಂತಹದ್ದು ಗಾರ್ಡನಿಂಗ್ ಹ್ಯಾಕ್ಸ್, ಗಾರ್ಡನಿಂಗ್ ಟ್ರಿಕ್ಸ್ ಅಂತೆಲ್ಲ ಹೇಳ್ಬೋದು. ಇನ್ನು ಸ್ವಲ್ಪ ಸಮಯದಲ್ಲಿ ತುಳಸಿ ಗಿಡದಲ್ಲಿ ಮೆಣಸಿನಕಾಯಿ, ಬೆಂಡೆಕಾಯಿ ಎಲ್ಲ ಸಹ ಆಗುವ ಚಾನ್ಸಸ್ ಇರ್ತದೆ. ಬದನೆಕಾಯಿ ಅಂದರೆ ಬೇರೆ ಬೇರೆ ಗಿಡಗಳನ್ನು ನಾವು ನೆಡಬೇಕಂತ ಇಲ್ಲ, ಒಂದೇ ಗಿಡದಲ್ಲಿ ಎಲ್ಲವನ್ನು ಸಹ ನಾವು ಪಡೆಯುವಂತಹ ಒಂದು ಪ್ರಯತ್ನ ಮಾಡ್ಬೋದಲ್ಲ. ನಾನು ಇಲ್ಲಿ ಒಂದು ನಿಮಗೆ ತೋರಿಸ್ತೇನೆ ನೋಡಿ, ಬೇರೆ ಟ್ರಿಕ್ಸ್ ನೋಡಿ. ಒಂದೇ ಬುಡದಲ್ಲಿ 2 ನಮೂನೆಯ ಕ್ರಾಟನ್ ಗಿಡಗಳು ನೋಡಿ. ಇದು ಒಂದೇ ಗಿಡ ಅಲ್ಲ, ಇದರಲ್ಲಿ ನೋಡಿ ಇದರ ಎಲೆ ಈ ಥರ ಬಂದಿದೆ. ಅದು ಹೇಗೆ ಆಯಿತು ಅಂತ ನನಗೆ ಸಹ ಗೊತ್ತಿಲ್ಲ. ಇದರ ಎಲೆ ನೋಡಿ, ಅಗಲ ಎಲೆ ಬಂದಿದೆ. ಇದರಲ್ಲಿ ಎಲ್ಲ ಎಲೆಗಳು ಕೂಡ ಅಗಲ ಉಂಟು, ಬಟ್ ಇದೊಂದು ಮಾತ್ರ ಈ ಥರ. ಇದು ನಾನು ಎಂಥ ಕಸಿ ಕಟ್ಟಿದ್ದು ಎಂಥ ಸಲ ಅದರಷ್ಟಕ್ಕೆ ಅದು ಆದದ್ದು. ಅಂದರೆ ಇದರ ಪಕ್ಕವೇ ಇದರ ಗಿಡ ಸಹ ನಾನು ನೆಟ್ಟಿದ್ದೆ, ಬಟ್ ಅದು ಇದಕ್ಕೆ ಹೇಗಿದಾಯಿತು ಅಂತ ಗೊತ್ತಿಲ್ಲ ನನಗೆ, ಕಸಿ ಕಟ್ಟಿದ ರೀತಿಯಲ್ಲಿ. ನೋಡಿ, ಒಂದೇ ಗಿಡದಲ್ಲಿ 2 ಬಗೆಯ ಎಲೆಗಳಿರುವಂತಹ ಕ್ರಾಟನ್ ಗಿಡ. ಇಲ್ಲಿ ನಮ್ಮ ಒಂದು ಪಪ್ಪಾಯಿದು ಗಿಡ ನೋಡಿ ಅಂತೆ, ಬೆಂಡಾಗಿ ಹೋಗಿದೆ. ಅದೆಂತ ಅಂತ ಹೇಳಿದರೆ, ಎಲೆ ತಿಂದು 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 ಕೊನೆಗೆ ಈ ಮಂಗಗಳು ಅದರ ಚಿಗುರು ಒಂದು ಇರ್ತದಲ್ಲ, ಅದನ್ನು ಸಹ ಕೈಯಲ್ಲಿ ಪುರಿಂಚಿ ಹಾಕಿಕೊಂಡು ಹೋಗುದಂತೆ. ಹಾಗೆ ಕೊನೆಗೆ ಇದು ಗಿಡ ಸತ್ತೇ ಹೋಗ್ತದೆ. ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ಅಡಿಕೆ ಎಲ್ಲ ಚಂಡಿ, ಕಂಟಿನ್ಯೂಸ್ ಸಂಜೆಯಿಂದ ಮಳೆ ಬರ್ತಾ ಉಂಟಲ್ಲ ಹಾಗೆ. ನಾವು ಬೇಕಿದ್ರೆ ಈ ಗುಲಾಬಿ ಹೂವನ್ನು ಸಹ ತುಳಸಿ ಗಿಡದಲ್ಲಿ ಮಾಡ್ಬೋದು. ತೊಟ್ಟು ತೆಗೆದು ಅದಕ್ಕೆ ಚುಚ್ಚಿದ್ರೆ ಆಯಿತು. ನನಗೆ ಶೀತ ಅಂತ ಮೊನ್ನೆ 2-3 ದಿವಸ ಆಯಿತು. ಸಡನ್ ಶೀತ, ಜ್ವರ, ಕೆಮ್ಮು, ಗಂಟಲು ನೋವು ಅಂತ ಹೇಳಿದರೆ ಉಪ್ಪು ನೀರಲ್ಲಿ ಎಲ್ಲ ಗಾರ್ಗ್ಲಿಂಗ್ ಮಾಡ್ತಾ ಇದ್ದೇನೆ. ಮತ್ತು ಎಂತ ಅಂತ ಹೇಳಿದರೆ ಟ್ಯಾಬ್ಲೆಟ್ಸ್ ಸಹ ತಗೊಂಡಿದ್ದೇನೆ. ಕೆಮ್ಮು ತೆಗೆದು ನನಗೆ ಹೊಟ್ಟೆ ನೋವಾಗ್ತಾ ಉಂಟು ಅಷ್ಟು ಜೋರು ಕೆಮ್ಮು. ಅಂದರೆ ಒಂಥರ ಡ್ರೈ ಕೆಮ್ಮು ಬರ್ತದಲ್ಲ ಹಾಗೆ. ತುಳಸಿ ಗಿಡ ಆಯಿತಾ ಚಂದ ಬೆಳೆದಿತ್ತು, ನೀವು ವಿಡಿಯೋದಲ್ಲಿ ಎಲ್ಲ ನೋಡಿರ್ಬೋದು. ಇಷ್ಟು ಎತ್ತರ ಎಲ್ಲ ಬಂದಿತ್ತಲ್ಲ, ಅದು ಅಲ್ಲಿಗೆ ಸತ್ತೋಯ್ತು. ಹಾಗೆ ಬೇರೆ ಗಿಡ ನೆಟ್ಟದು, ಅದು ಸಹ ಇಷ್ಟು ಎತ್ತರ ಇತ್ತು. ಅದನ್ನು ಒಂದು ಮಿಡತೆ ಉಂಟಲ್ಲ, ಕಟ್ ಮಾಡಿ ನೋಡಿ, ಅದರ ಚಿಗುರನ್ನೇ ಕಟ್ ಮಾಡಿ ಹಾಕಿದೆ ಅಂತ. ನಾನು ಹೇಗಪ್ಪ ಇದು ಕಟ್ಟಾದ ನೋಡುವಾಗ ಇಲ್ಲಿ ಒಂದು ಮಿಡತೆ ಇತ್ತು, ಗ್ರೀನ್ ಕಲರ್ ಇದು, ಅದು ತಿಂದು ಹಾಕುದು ಎಲೆ ಎಲ್ಲ. ಈಗ ಪುನಃ ನೋಡಿ ಚಿಗುರ್ತಾ ಉಂಟು. ಸಣ್ಣ ಗಿಡ ಅಲ್ಲ ಅದು, ದೊಡ್ಡ ಗಿಡವೇ ನಾನು ನೆಟ್ಟಿದ್ದದು. ಒಂದು ರೀತಿ ದೃಷ್ಟಿ ಬಿದ್ದ ಹಾಗೆ ಕರಟಿ ಹೋಗಿತ್ತು ಆ ಗಿಡ. ನಾನು ಹೀಗೆ ತೆಗಿತೇನೆ, ರಪ್ಪ ಬಂದಿದೆ ನನ್ನ ಕೈಯಲ್ಲಿ. ಅಂದರೆ ಬೇರೆ ಹುಳ ಬಂದ ಹಾಗೆ ಎಂತ ಆಗಿತ್ತ ಗೊತ್ತಿಲ್ಲ. ಬ್ರೇಕ್ಫಾಸ್ಟಿಗೆ ನೋಡಿ, ನನಗೆ ದೋಸೆಗೆ ಹಾಕಿದ್ದೇನೆ. ದೋಸೆ ತಿನ್ನುವಂತಾಗಿದೆ. ಬಾಯಿಗೆ ಹುಳಿ ಖಾರ ಎಲ್ಲ ಬೇಕು ಅಂತ ಆಗ್ತದೆ ನೋಡಿ. ಇಷ್ಟು ಟ್ಯಾಬ್ಲೆಟ್ ಖಾಲಿಯಾಗಿದೆ ನಂದು. ಇದರಲ್ಲಿ 3 ಇತ್ತು, ಇದರಲ್ಲಿ 6 ತರಿಸಿದ್ದೆ ನಾನು. ಈಗ 2 ಉಂಟು, ಇವತ್ತು 2 ತಗೊಳ್ಬೇಕು. ಇದು ತುಂಬ ಪವರ್ ಕಡಿಮೆದು ಕಾಣ್ತದೆ, ಇದು 2 ತಗೊಳ್ಬೇಕಾಗ್ತದೆ. 650 ಉಂಟು. ಆದರೆ ಸಹ ಇದು ನಾಟಲಿಲ್ಲ. ಇದು ಒಂದು ತಗೊಂಡ್ರೆ ನನಗೆ ನಾಟಿದೆ ಬೇಗ. ಇದು ಸಹ ಅಷ್ಟೇ 650. ಮತ್ತೇನಪ್ಪ ಎಂಥದಪ್ಪ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಸ್ವೆಟರ್ ಹಾಕಿ ಉಂಟಲ್ಲ, ಮಲಗಿಕೊಂಡೇ ಇದ್ದದ್ದು 2 ದಿವಸ. ನನಗೆ ಅಷ್ಟು ಚಳಿ, ಒಬ್ಬ ಅಷ್ಟು ಅಕ್ಷಿ ಬರ್ತದೆ ಹೊರಗೆಲ್ಲ ಹೋದರೆ. ಹೊರಗೆ ಹೋದ ಕೂಡಲೇ ಶೀತ ಸ್ಟಾರ್ಟ್ ಆಗ್ತದೆ, ಮೂಗು ಉರಿಲಿಕ್ಕೆ. ಯಾವ ಕಾರಣ ಅಂತವೇ ಗೊತ್ತಿಲ್ಲ ನನಗೆ. ಅಂದರೆ ಹಗಲಿಡೀ ಇಲ್ಲಿ ಇದು ಕ್ಲೌಡಿ ವೆದರ್, ಮಧ್ಯಾಹ್ನದ ನಂತರ ಫುಲ್ ಮಳೆ ಆಯಿತು. ರಾತ್ರಿ ಒಂದು 8 ಗಂಟೆವರೆಗೆ ಸಹ ಮಳೆ. ಅದರಡೆಯಲ್ಲಿ ಗುಡುಗು ಸಿಡಿಲು ಎಲ್ಲ, ಎಂಥ ಅವಸ್ಥೆ ಅಂತ ಇಲ್ಲ. ನಮ್ಮ ಹೊಸ ಫ್ಯಾನ್ ಮೊನ್ನೆ ಅಷ್ಟಮಿಗೆ ಹಾಕಿದಲ್ಲ ರಿಮೋಟ್, ಇದು ಅದು ಪುನಃ ಹೋಗಿದೆ. ಈಗ ಎಂತ ಮಾಡೋದು ಹೇಳಿ ಅಂತೆ, ಅವಸ್ಥೆ ಆಗಿದೆ. ಈಗ ಅವರು ಬರುವುದೇ ಇಲ್ಲ, ಕರೆದ್ರೆ ಬರುವುದೇ ಇಲ್ಲ. ಪಕ್ಕ ವ್ಯಾರಂಟಿ ಉಂಟಲ್ಲ ಅದಕ್ಕೆ, ಹಾಗೆಲ್ಲ ಅವಸ್ಥೆ. ಬಂಟಿಯನ್ನು ನೋಡಿ, ಬಂಟಿಯನ್ನು ನೋಡಿ, ಬಂಟಿ. ಅಜ್ಜಾವರ ತಾಲೂಕಿನಲ್ಲಿ ಒಬ್ಬರ ಮನೆಯಲ್ಲಿ ತುಳಸಿ ಗಿಡದಲ್ಲಿ ದಾಸವಾಳ ಹೂ ಅರಳಿದೆ ಅಂತ ಹೇಳಿದ. ಅದೆಷ್ಟು ಸತ್ಯವೇ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದು ಸಾಧ್ಯವೇ ಇಲ್ಲ ಅಂತ. ಇವರು ಎಂತ
ಸಸ್ಯಶಾಸ್ತ್ರಜ್ಞರು ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಕೆಲವೆಲ್ಲ ವಿಡಿಯೋ ಎಲ್ಲ ತೋರಿಸಿದ್ರು ಅವರು, ಪರ್ಟಿಕ್ಯುಲರ್ ಆಗಿ ನೋಡಿ ಅದು ಹೀಗೆ ಚುಚ್ಚಿದೇ ಇರಬೇಕು ಅಂತ ಹೇಳಿ. ಹಾಗಾಗಿ ಗೊತ್ತಿಲ್ಲ. ಹಾಗೆ ನಾನು ಸಹ ನೋಡಿದ್ದು ಚುಚ್ಚಿದ್ರೆ ಆಗ್ತದಾ ಅಂತ. ಚುಚ್ಚಿದ್ರೆ ಕೂಡ ಅದರಲ್ಲಿ ನಿಲ್ತದೆ, ಮೊಗ್ಗು ಸಹ ನಿಲ್ತದೆ, ಅದರಲ್ಲಿ ಏನಿಲ್ಲ. ಹಾಗೆ ಅದು ಎಷ್ಟು ಹೊತ್ತು ಅರಳಿ ನಿಲ್ಲುವಂತಹ ಹೊತ್ತುಂಟು ಸಮಯ, ಆ ಸಮಯದವರೆಗೆ ಅದು ಇರ್ತದೆ ಮತ್ತೆ ಬೀಳ್ತದೆ, ಅದರಲ್ಲಿ ಏನಿಲ್ಲ. ಮತ್ತು ಅವರಲ್ಲಿ ಯಾವುದದು ನಿಜವ ಸುಳ್ಳ ಅಂತ ನಮಗಂತೂ ಗೊತ್ತಿಲ್ಲ. ನಮ್ಮಲ್ಲಿ ಹೀಗೆ ಮಾಡಿದರೆ ಸಹ ಆಗ್ತದೆ ಅಂತ ಎಂಬುದನ್ನು ನಾನು ನೋಡಿದಷ್ಟೇ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.